ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ವಿ ನೋಡಿ. ಟೋಟಲ್ ಫ್ಯಾಮಿಲಿ ನಾವು ಇಲ್ಲೇ ಇದ್ದೇವೆ. ನಮ್ಮ ಅತ್ತೆ ಅವ್ರು ಮಿಸ್ಸಿಂಗ್, ಅವರಲ್ಲಿದ್ದಾರೆ. ಆ್ಯಕ್ಚುಲಿ ದೀಪಾವಳಿ ಆದ ನಂತರ ದ್ವಾದಶಿ ಅಂತ ಬರುತ್ತೆ. ಇವಾಗ ತುಳಸಿ ಪೂಜೆ ತುಂಬ ವಿಶೇಷವಾಗಿರುವಂಥದ್ದು. ಹಾಗೆ ನಾವು ಕೂಡ ಒಂದು ಸಣ್ಣದಾಗಿ ತುಳಸಿ ಕಟ್ಟೆ ಅಂತಿಲ್ಲ, ನಾವು ತುಳಸಿ ಗಿಡವನ್ನು ಹೂವಿನ ಪಾಟಲ್ಲಿ ಇಟ್ಟು ನಟ್ಟು ಪೂಜೆ ಮಾಡೋದು. ಪೂಜೆ ಅಂದರೆ ನಾವೇನು ವಿಶೇಷವಾಗಿ ಮಾಡ್ತಾ ಇಲ್ಲ, ಇವತ್ತೊಂದು ದೀಪ ಎಂದು ಹಚ್ತಾ ಇದ್ದೇವೆ. ನಿಜವಾಗ್ಲೂ ತುಳಸಿ ಪೂಜೆ ಅಂದರೆ ತುಂಬ ವಿಶೇಷನೇ. ಎಲ್ಲರ ಮನೆಯಲ್ಲೂ ತುಳಸಿ ಗಿಡ ಇದ್ದು ತುಂಬಾನೇ ಒಳ್ಳೇದು. ನನ್ನ ಮಗಳೆಂತ ಬಾಬಾ ಮಾತಾಡ್ತಾಳಂತೆ, ಅವಳ ಕೈಯಲ್ಲೇ ಕೊಡ್ಬೇಕು. ಬಾಬಾ ಮಾತಾಡೋದ್ರಲ್ಲಿ ಅವಳಿಗೆ ಹಾಕ್ಬೇಕಂತೆ. ಎಲ್ಲಿ ಹಾಕೋದು ಮೈಕ್? ನಿನ್ನ ಇಲ್ಲಿಗೆ ಮೈಕ್ ಮೈಕನ್ನು ಇಲ್ಲಿಗೆ ಹಾಕೋಣ. ಇನ್ನು ನಾವು ಇಲ್ಲಿ ಹೀಗೆ ಇಟ್ಟು ಇಲ್ಲಿಂದ ಮಾತಾಡೋ. ಈಗ ನೋಡ್ತಾಳೆ ಏನಾಯ್ತು ಅಂತ. ಹಾಗಿರ್ಲಿ ಹಾಗಿರ್ಲಿ ಹಾಂ ಹೇಗಿರಲಿ ಹೇಗಿರಲಿ ಹಾಂ ಓಕೆ. ಆ್ಯಕ್ಚುಲಿ ತುಳಸಿ ಕಟ್ಟೆ ಇರುವವರಿಗೆ ತುಂಬ ಖುಷಿಯಾದ ದಿನ. ತುಂಬ ಚೆನ್ನಾಗಿ ದೀಪನೆಲ್ಲ ಅಲಂಕಾರ ಮಾಡಿ ಅದು ಅಲ್ಲದೆ ಇವತ್ತು ತುಳಸಿ ಕಟ್ಟೆ ನಾವು ಮೊದಲು ಅಮ್ಮ ಮನೆಯಲ್ಲಿ ಮಾಡ್ತಾ ಇದ್ವಿ. ತುಳಸಿ ಕಟ್ಟೆನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಪೇಂಟ್ ಎಲ್ಲ ಹಚ್ಚು, ಅದಕ್ಕೆ ಡೆಕೋರೇಷನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಮಾಡ್ತಾ ಇದ್ವಿ. ಈಗ ಇಲ್ಲಿ ತುಳಸಿ ಕಟ್ಟೆಯಾಗಿ ಸಣ್ಣ ಪಾಟ್ ಬಂದಿದೆ ನಮಗೆ. ಅದೇ ಇಲ್ಲ, ನಾವು ಸ್ವಂತ ಮನೆಯಲ್ಲಿ ಖಂಡಿತ ಮಾಡ್ಬೇಕು. ಯಾವಾಗ ಆಗುತ್ತೋ ಗೊತ್ತಿಲ್ಲ, ನೋಡುವ ಸಾಧ್ಯವಾದಷ್ಟು. ಆದ್ರೆ ಇರೋದ್ರಲ್ಲಿ ಖುಷಿ ಪಡ್ಬೇಕಂತಾರಲ್ಲ, ಹಾಗೆ ನಾವು ಇರೋದ್ರಲ್ಲಿ ಖುಷಿ ಪಡ್ತಾ ಇದ್ದೇವೆ. ಇರುವಂತ ಪಾಟ್ ಅಲ್ಲಿ ಸಹ ನಾವು ನಟ್ಟಿರೋ ತುಳಸಿ ಗಿಡವೇ. ತುಳಸಿ ಕಟ್ಟೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅದಕ್ಕೆ ಸಹ ಅಷ್ಟೇ ಪ್ರಾಮುಖ್ಯತೆ. ದೀಪ ಹಚ್ತೀವಿ, ಎಲ್ಲ ಮಾಡ್ತೀವಿ. ನಾವು ಅಮ್ಮ ಜಾಸ್ತಿ, ಅವ್ರ ಅಮ್ಮನೇ, ಇವಳ ಅಮ್ಮ ಅಂದ್ರೆ ಅತ್ತೆ. ನಾವು ಏನಾದ್ರು ಮನೇಲಿ ಏನಾದ್ರು ಪೂಜೆ ಇದ್ದಾಗ ನಾನು ಹಚ್ತೀನಿ ಅಷ್ಟೇ, ಮತ್ತೆಲ್ಲ ಅವರೇ ಮಾಡ್ತಾರೆ ಬೆಳಿಗ್ಗೆ ಸಂಜೆ ಎಲ್ಲ. ಬನ್ನಿ ಇವತ್ತು ಹೆಚ್ಚು ಮಾತಾಡೋದು ಬೇಡ, ನಮ್ಮ ದೀಪ ಹಚ್ಚುವಂತ ಕಾರ್ಯಕ್ರಮ ಶುರು ಮಾಡುವ. ಹೌದು, ಹಚ್ಚುವ. ಎಲ್ರಿಗೂ ತುಳಸಿ ಹಬ್ಬದ ಹಾರ್ದಿಕ. ಎಂತ ತುಳಸಿ ಹಬ್ಬ ಹಾಗೇನು ನಂಗೆ ಸಿಹಿ ಅಂತ ಕೇಳಿತು. ಎಲ್ಲರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳು. ಹಾಕ್ಲಿಕ್ಕೂ ಅರ್ಜೆಂಟ್, ತೆಗಿಲಿಕ್ಕೂ ಅರ್ಜೆಂಟ್ ಅವಳಿಗೆ. ಓಕೆ, ಈಗ ದೀಪ ಹಚ್ಚಿದ್ದಾರೆ. ನಾವು ದೀಪ ಹಚ್ಚೋದನ್ನೆಲ್ಲ ಕ್ಲೀನಾಗಿ ತೋರಿಸ್ತೀನಿ ನೋಡಿ. ಫಸ್ಟ್ ದೀಪವನ್ನು ನನ್ನ ಮಗಳು ಹಚ್ತಿದ್ದಾಳೆ. ಹಾಂ 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 ಅವಳು ದೀಪ ಹಚ್ಲಿಕ್ಕೆ ಅಂತ ಬಿಡೋದಿಲ್ಲ. ದೀಪ ಅಂತಲ್ಲ, ಯಾವ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಅವಳು. ನಮ್ಮ ವಿಡಿಯೋ ಸ್ವಲ್ಪ ಲೇಟ್ ಆಗುದು. ನೋಡಿ, ನಮ್ಮ ತುಳಸಿ ಗಿಡ ಇದೆ ಸಣ್ಣದಾಗಿ, ಒಂದು ನಾವು ಪಾಟಲ್ಲಿ ನಟ್ಟಿರುವಂಥದ್ದು. ಓಕೆ, ಸೌಮ್ಯ ಈಗ ದೀಪ ಹತ್ತಿದ್ದಾಳೆ. ಆ ಬಿಸಿ ಆಗತ್ತ ಅನ್ನೋ ಭಯ ಸಹ ಇಲ್ಲ ಅವಳಿಗೆ. ಹಾಂ 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 ನೋಡಿ ಎಷ್ಟು ಈಸಿ ಹತ್ತಿದ್ದಾಳೆ. ಎಣ್ಣೆಲ್ಲ ಹೋಯ್ತು, ಎಣ್ಣೆಲ್ಲ ಹೋಯ್ತು, ಎಣ್ಣೆಲ್ಲ ಹೋಯ್ತು. ಅವಳ ದೀಪ ಇಟ್ಟು ಆಯ್ತು, ನಮಸ್ಕಾರ ಸಹ ಮುಗೀತು ಅವಳದು. ಮಗಳಿಗೆ ಹಚ್ಚುವಂತ ಅರ್ಜೆಂಟು, ತಾಯಿಗೆ ಕೈ ಸುಡುತ್ತನ್ನ ಭಯ. ಸೌಮ್ಯ ಅಲ್ಲಿ ದೀಪ ಹತ್ತಿದ್ದಾಳೆ. ಸದ್ವಿಂದ ಇಲ್ಲಿ ದೀಪ ಅಂತೆ. ಆ್ಯಕ್ಚುಲಿ ಇದು ದೀಪ ಅಲ್ಲ, ಇದು ನೀರು ಹಾಕಿದಾಗ ಈ ದೀಪ ಉರಿಯುತ್ತೆ. ಇದರಲ್ಲಿ ಶೆಲ್ ಇದೆ. ಆ್ಯಕ್ಚುಲಿ ನಾವು ಇದು ಹೋದ ವರ್ಷ ತಂದಿದ್ದು. ಆ ಟೈಮಲ್ಲಿ ಯೂಸ್ ಮಾಡಿದ್ವಿ. ಆಮೇಲೆ ಇಟ್ವಿ ನೋಡಿ, ಅಲ್ಲಿ ಈ ನೀರು ಹಾಕಿದಾಗ ಇದು ಉರಿಯುತ್ತಿದ್ದು. ನೀರು ತೆಗೆದ್ರೆ ಉರಿಯೋದಿಲ್ಲ. ಎಷ್ಟುಂಟು ಮಗ ಅದು? ಹಾಂ, 6 ಉಂಟಂತೆ. ನನಗೆ ಮರ್ತೋಗಿತ್ತು ಇದ್ದಿದ್ದು ಆ್ಯಕ್ಚುಲಿ ಅದು. ಅದೇ ರಾತ್ರಿ ಹೊತ್ತು ತುಳಸಿನ ಮುಟ್ಟಬಾರ್ದು. ಮತ್ತು ಇನ್ನೊಂದು ನಾವು ಬೆಳಿಗ್ಗೆ ಮಾಡಬೇಕಿತ್ತು. ಆಲ್ಮೋಸ್ಟ್ ಸಂಜೆ 6 ಗಂಟೆ ಒಳಗೆ ಮುಟ್ಟಬೇಕು. ನಾವೀಗ 6:30 ಆಯ್ತೇನಾ. ನಾವೀಗ ಇವತ್ತು ಯಾಕೆ ನಾವು ಯಾವಾಗಲೂ ಹೂ ತಂದು ಹಾಕ್ತೀವಿ, ಈ ಸಲ ತಂದು ಹಾಕಲಿಲ್ಲ. ಯಾಕಂದರೆ ಒಂದೇ ಒಂದು ಕಾರಣ, ಮನೆಯಲ್ಲಿ ಹೂ ಉಂಟಲ್ಲ ಅದೇ ಶ್ರೇಷ್ಠ ಅಂತೆ. ಗಿಡ ಯಾವುದೇ ದೇವರಿಗೆ ಆಗಿರಲಿ, ಯಾವುದೇ ಪೂಜೆ ಮಾಡಲಿಕ್ಕೆ, ಯಾವುದೇ ಪೂಜೆಗೆ ಮನೆಯಲ್ಲಿ ಆದಂಥ ಹೂ ಶ್ರೇಷ್ಠ ಅಂತೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಅಂಗಡಿಯಿಂದ ತರೋದು ಬೇಡ, ಮನೆಯದ್ದೇ ಹಾಕುವ ಅಂತ ಹೇಳಿದರು. ಅದರಲ್ಲೂ ಕೂಡ ನಮ್ಮ ತುಳುನಾಡಲ್ಲಿ ನಾವು
ಕಾಡಿನ ಹೂ ಅಂತ ಹೇಳ್ತೀವಿ, ದಾಸವಾಳ, ಕೇಪುಳ, ಎಲ್ಲ ಕಾಡಿನ ಹೂ. ಇದು ದೇವರಿಗೆ ಇಲ್ಲಿ ಶ್ರೇಷ್ಠ. ನಮ್ಮದು ಪೂಜೆ ಅಂತ ಏನಿಲ್ಲ, ದೀಪ ಒಂದು ಹಚ್ಚುವುದಷ್ಟೇ. ಇನ್ನು ಪೂಜೆ ಏನಿದ್ದು ನಮ್ಮ ಸ್ವಂತ ಮನೆಗೆ. ನಾನು ಯಾವಾಗಲೂ ಹೇಳೋದು ಒಂದೇ, ನಮ್ಮ ಸ್ವಂತ ಮನೆಯಲ್ಲೇ ಅಂತ. ಇದು ನಮ್ಮದು ಎಂತ ಸ್ವಂತ ಮನೆ ಥರನೇ, ಆದರೆ ನಾವಿರೋ ತನಕ ನಮ್ಮದು ಅಷ್ಟೇ. ನಾವಿರೋ ತನಕ ನಮ್ಮದು. ಅದಕ್ಕೋಸ್ಕರ ಭಕ್ತಿ ಇದೆ. ಮತ್ತು ನಮ್ಮ ಸ್ವಂತ ಮನೆಯಲ್ಲಿ ಎಂತ ಅಂತ ಹೇಳೋದು, ಹಾಂ ಅಷ್ಟೇ. ಹಾಗೆ ನಮ್ಮನೇಲಿ ಆ್ಯಕ್ಚುಲಿ ಪಟಾಕಿ ನಾವೇನು ತರಲಿಲ್ಲ, ಆದರೆ ಮಗ ಏನು ಮಾಡ್ತಿದ್ದಾನೆ, ದೀಪಾವಳಿಗೆ ಮುನ್ನೆ ಕ್ಯಾಪ್ ತಂದದ್ದು, ರೀಲ್ ಕೇಪ್. ನಾವು ಕಲ್ಲಲ್ಲಿ ಗುದ್ದಿ ಪಟ ಪಟ ಅಂತ ಹೊಡಿತಾ ಇದ್ವಿ, ಅವನು ಪಿಸ್ತೂಲ್ ತಗೊಂಡು ಹೊಡಿತಿದ್ದಾನೆ. ನಾವು ಮೊನ್ನೆನಾಗೆ ದೀಪಾವಳಿಗೆ ಪಟಾಕಿ ತಂದ್ವಿ. ಆ್ಯಕ್ಚುಲಿ ಪಟಾಕಿದ್ದು ಕತೆ ಬೇರೆ ಆಗಿತ್ತು. ನಾನು ನಿಮಗೆ ಸಂಪೂರ್ಣವಾಗಿ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಎಂತ ಪಟಾಕಿ ಮೊನ್ನೆ ಅದು ಟುಸ್ ಆಯ್ತು ಎಲ್ಲ ಸುಮ್ಮನೆ ತಂದದ್ದು. ಅದಕ್ಕಿಂತ ಇದೇ ಆಗ್ಬೋದು. ಆ್ಯಕ್ಚುಲಿ ಪಟಾಕಿ ಕತೆ ಅಂತ ಅಂದರೆ, ನಾವು ತಗೊಬಂದು ಈ ಸರ್ತಿ V2 ಅಂತೇಳಿ ಒಂದು ಕಂಪ್ನಿದ್ದು ತಗೊಬಂದ್ವಿ ಈ ಮಂಗಳೂರು ಬಂದರಲ್ಲಿ ಹೋಗಿ. ನಾವು ಮಾಮೂಲಿ ತರ್ತಿದ್ದಂಥ ಪಟಾಕಿ ಬೇರೆ, ಈ ಸರ್ತಿ ನೋಡುವಂಥ V2 ತಗೊಬಂದ್ವಿ. V2 ವರ್ಸ್ಟ್ ಅಂದರೆ ವರ್ಸ್ಟ್ ಪಟಾಕಿ ಅದು. ಅದು ಟ್ರೇಡರ್ಸು, ಮಾಯಾ ಟ್ರೇಡರ್ಸ್ ಅಂತೇಳಿ ಅಲ್ಲಿಂದ ತಂದಿದ್ದು. ಬಟ್ ಪಟಾಕಿ ಕಂಪನಿ V2. ನಾವು ತಂದಿದ್ದೆಲ್ಲ ಒಂದೊಂದು ಬಾಕ್ಸ್ ತಗೊಬಂದ್ವಿ. ಒಂದು ಬಾಕ್ಸ್ ಏನು ಹೇಳ್ತಾರೆ, ಅದು ಫ್ಲವರ್ ಪಾಟ್ ಬರ್ಸಂತೀವಿ. ಫ್ಲವರ್ ಪಾಟಲ್ಲಿ ಒಂದು 3 ಅಥವಾ 2-3 ಅಷ್ಟೇ ಇದಾಗಿದ್ದು. ನೆಲಚಕ್ರದಲ್ಲಿ ಒಂದೇ ಅದು, ಮತ್ತೆ ಯಾವುದು ಕೂಡ ಆಗಲಿಲ್ಲ. ಮತ್ತೇನು ಟಪ್ ಇಂಥದ್ದು ಚಟಪಟ ಅಂತ ಬರುತ್ತೆ, ಬೆಗ್ಗೆ ಒಟ್ಟಾಗ ಸ್ವಲ್ಪ ಮೇಲಾಗಿ ಇದಾಗತ್ತಲ್ಲ, ಅದು ಪರವಾಗಿಲ್ಲ. ಒಂದು 2 ಇದಾಗಲಿಲ್ಲ, ಮತ್ತೆಲ್ಲ ಚೆನ್ನಾಗಿತ್ತು. ಮತ್ತೆ ಅವನಿಗೆ ತಂದಿದ್ದು ಕೇಪ್ ಇತ್ತಲ್ಲ, ಅದು ಚೆನ್ನಾಗಿತ್ತು. ಸುಸರು ಕಡಿ ಚೆನ್ನಾಗಿತ್ತು. ಮತ್ತೆಂತ ಅಷ್ಟೇ, ಮತ್ತೆ ಯಾವ ಜಾಸ್ತಿ ಅಷ್ಟೇ ತಂದಿದ್ದಲ್ಲ. ಹಾಂ, ಅದಕ್ಕೋಸ್ಕರನೇ ತುಳಸಿ ಪೂಜೆಗೆ ಎಂತ ಬೇಡ ಅಂತ ಸುಮ್ಮನೆ ಇಲ್ಲ. ಆ್ಯಕ್ಚುಲಿ ಮಂಗಳೂರಲ್ಲಿ ನಮ್ಮ ಬಂದರಲ್ಲಿ 2-3 ಪಟಾಕಿ ಅಂಗಡಿ ಇದೆ. ಅದರಲ್ಲಿ V2 ನೀವು ತಗೊಳ್ಳಿ ಹೋಗ್ಬಿಡಿ ಮುಂದೆ ಸಹ. ಹಾಗೆ ವರ್ಸ್ಟ್ ಅಂದರೆ ವರ್ಸ್ಟ್ ಅದು. ಒಂದೊಂದು ಟೈಮಲ್ಲಿ ಒಂದೊಂದು ಎಂತ ಕರ್ಮ. ನಾವು ಲಾಸ್ಟ್ ಟೈಮು ಮೊನ್ನೆ ತಗೊಬಂದು V2 ಸರಿ ಇಲ್ಲ ಆಯಿತಾ. ಅದು ಸ್ಟ್ಯಾಂಡರ್ಡ್, ಅದು ಚೆನ್ನಾಗಿದೆ. ಸ್ಟ್ಯಾಂಡರ್ಡ್ ಅಂತ ಕಂಪನಿ ಅಂದಿದೆ, ಅದು ಚೆನ್ನಾಗಿದೆ. ಬಟ್ V2 ತಗೊಳ್ಳಿಕ್ಕೆ ಹೋಗಬೇಡಿ. ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿದೆ. ಏನು ಕ್ವಾಲಿಟಿ ಚೆನ್ನಾಗಿಲ್ಲ. ಸುಮ್ಮನೆ ನಾ ಕೊಟ್ಟಂಥ ದುಡ್ಡೇ ವೇಸ್ಟ್ ಅದಕ್ಕೆ. ಮತ್ತೆಂತ ಇವತ್ತೆಂತ ಸ್ಪೆಷಲ್? ತುಳಸಿ ಪೂಜೆ ಅಂತ ಆಗಿಂದ ಒಬ್ಬಿಡ್ತಿದ್ದೀವಿ. ಎಂತ ಸ್ಪೆಷಲ್? ಅದಕ್ಕೆ ನೀವೆಂತ ಮಾಡಿದಿರಿ ಅಂತ ನನಗೀಗಲ್ಲ ಬಂದದ್ದು. ನಾನೆಂತ ಮಾಡಲಿಲ್ಲ. ನಮ್ಮ ಯಾವಳು ಅವಲಕ್ಕಿ ಮತ್ತೆ ಬಾಳೆಹಣ್ಣು ಅಂತ ಅದು ಮಾಡಿರ್ತಾರೆ. ಇವತ್ತು ಅದು ಮಾಡಿಲ್ಲ, ಸುಮ್ಮನೆ ಆಂಟಿ ಕೊಟ್ರು. ನೋಡಿ ದೂರ ನಿಂತ್ಕೊಂಡು ನೋಡ್ತಿದ್ದಾರೆ. ಅಮ್ಮ ಆಂಟಿ ಅದೇ ನನಗೆ ಅವ್ರು ಹೇಳುದು, ನಾವು ತಂದಿದ್ದೇವಾ ಬಾಳೆಹಣ್ಣು ಉಂಟು, ಅವಲಕ್ಕಿ ಆಂಟಿ ಕೊಟ್ಟಿದ್ದಾರೆ, ಅಲ್ಲಿಗೆ ಮುಗೀತು. ಹಾಗಾದ್ರೆ ನಮ್ದು ಈ ಸತಿದ್ದು ತುಳಸಿ ಪೂಜೆ ಮುಗೀತು ಇಲ್ಲಿಗೆ. ಸಿಂಪಲ್ ಆಗಿ ಮಾಡಿದ್ದು. ಆಯ್ತು, ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿತ್ತು. ಇವಳು ಬೊಬ್ಬೆ ಹಿಡಿದು ಎಂತ ಬೊಬ್ಬೆ ಹಿಡಿದು ಒಡಿಬೇಡಿರ ಪಾಪ, ಸಣ್ಣ ಮಗು ಅಲ್ಲ. ಸಿಂಪಲ್ ಆಗಿ ಮುಗಿಸಿದೀವಿ. ಇನ್ನು ಬರೋ ವರ್ಷ ತುಳಸಿ ಪೂಜೆ ಹೇಗಿರುತ್ತೆ ಅಂತ ನೋಡೋಣ. ಬರುವ ವರ್ಷ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಮ್ಮ ಸ್ವಂತ ಮನೆಯಲ್ಲಿ ಆಗ್ಬೇಕು ತುಂಬಾ ಆಸೆ ಉಂಟು. ಬರುವ ವರ್ಷ ಆದ್ರೂ ನನಗೆ ನಾನು ಇವರ ಮುಖ ನೋಡೋದು ಆಗ್ಬೋದಲ್ಲ ಅಂತ ಗೊತ್ತಿಲ್ಲ. ನಾವು ಟೆನ್ಷನ್ ತಗೊಳ್ಳಿಕ್ಕಿಲ್ಲ, ಆಗೋ ಟೈಮಲ್ಲಿ ಆಗುತ್ತೆ ಅಂತೇಳಿ ಅಷ್ಟೇ ನಮ್ದು. ನೋಡುವ ಏನಾಗ್ತದೆ ಅಂತ. ಓಕೆ, ಹಾಗಾದ್ರೆ ನಾವು ಇವತ್ತಿನ ಬ್ಲಾಗನ್ನು ಮುಗಿಸೋಣ. ಇಷ್ಟೇನಾ? ಅದಿನೆಂತ ಉಂಟು ಸಣ್ಣದಾಗಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಗೆ ಏನೇನು ವಿಡಿಯೋ ಮಾಡಬೇಕು ಅಂತಂದ್ರೆ ತುಂಬ ಡಿಲೇ ಮಾಡ್ತೀವಿ. ತುಂಬ ಜನ ಓದಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ, ಆದರೆ ನಮ್ಗೆ ಅವ್ರ ಜೊತೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದೊಂದೇ ಬೇಜಾರ್ದು ವಿಷಯ. ಇಲ್ಲ, ಸಮಸ್ಯೆ ಏನಂತಂದ್ರೆ ಈ ಸಲ ನಾವೊಂದು ಸುಮಾರು ಮದುವೆಗೆಲ್ಲ ಹೋದ್ವಿ, ಹೇಳಿದಕ್ಕೆಲ್ಲ ಹೋದ್ವಿ. ಅದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರದ್ದು ಮದುವೆ ಸಹ ಇತ್ತು. ಎಲ್ಲ ಹೋದಾಗ ನಮಗೆ ಸಮಸ್ಯೆ ಏನಾವುದು ಅಂತಂದ್ರೆ, ಅಲ್ಲಿ ಹಾಲಲ್ಲಿ DJ ಹಾಕಿರ್ತಾರೆ ಅಥವಾ ಸಾಂಗ್ ಎಲ್ಲ ಹಾಕಿರ್ತಾರೆ. ಆ ಸಮಯದಲ್ಲಿ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತೇನೆ ಮಾಡುವ ಮತ್ತೆ ವಾಯ್ಸ್ ಕೊಡುವ ಅಂತ, ಇವರು ಒಪ್ಪುದೇ ಇಲ್ಲಪ್ಪ. ಅದು ನಾವು ಹೀಗೆ ಲೈವ್ ಆಗಿ ವಾಯ್ಸ್ ಕೊಡ್ಲಿಕ್ಕೂ ಮಾತಾಡುವಾಗಲೂ ಅಥವಾ ಬೇರೆ ಟೈಮ್ ಮಾತಾಡೋ ಫೀಲಿಂಗ್ ಸಿಗೋದಿಲ್ಲ. ಲೈವ್ ಆಗಿ ಮಾತಾಡುವಾಗ ಫೀಲ್ ಸಿಗುತ್ತೆ, ನಾರ್ಮಲ್ ಮಾತಾಡುವಾಗ ಫೀಲ್ ಸಿಗೋದಿಲ್ಲ. ಆ ರೀತಿ ವಿಡಿಯೋ ಮಾಡಲು ನನಗೆ ಇಷ್ಟ ಇಲ್ಲ. ನಮಗೆ ತುಂಬ ಎಲ್ಲ ಫಂಕ್ಷನಲ್ಲಿ ಈ ಸಲ ತುಂಬ ಜನ ಕೇಳಿದ್ದು ಒಂದೇ ಪ್ರಶ್ನೆ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ? ಅದೇ ಟೈಮ್ ಇಲ್ಲ. ನನಗೆ ಒಂದು ಖುಷಿ ಆಯ್ತು, ಯಾಕಂದ್ರೆ ನಮ್ಮನ್ನು ನೋಡ್ತಾರಲ್ವಾ, ನಮ್ಮನ್ನು ನೋಡಿ ಖುಷಿ ಪಡ್ತಾರಲ್ವಾ ಅಂತ.
ನನ್ನ ಮಗಳು ಮತ್ತೇನಾಗುತ್ತಂತಂದ್ರೆ ನಾವು ಈ ಮಾಲಿಗೆಲ್ಲ ಹೋದಾಗ ತುಂಬ ಜನ ಬಂದು ಅವ್ರನ್ನ ಮಾತ್ರ ಮಾತಾಡ್ತಾರೆ. ನಮ್ಮ ಹತ್ರ ಮಾತಾಡೋದು ಹೇಗಿರುತ್ತಂತೆ ತುಂಬ ವರ್ಷಗಳ ಪರಿಚಯ ಮಾತಾಡ್ತಾರೆ. ಬಟ್ ನಮಗೆ ಪರಿಚಯ ಇರೋದಿಲ್ಲ. ಸಡನ್ ಆಗಿ ಯಾರಂತ ಗೊತ್ತಿಲ್ಲ ಅಂತ ಹೇಳಿ ಸರಿ ಆಗೋದಿಲ್ಲ. ನಾವು ಮಾತಾಡ್ತೀವಿ, ಆಮೇಲೆ ಅವರೇ ಹೇಳ್ತಾರೆ ನಾವು ಗೊತ್ತಾಯ್ತಾ ಯಾರು ಏನು ಅಂತೇಳಿ. ಹಾಗೆ ಒಂದು ನನಗೆ ಆಯ್ತು ಸೇಮ್. ಪಾಪ ಅವ್ರು ತುಂಬಾ ಮಾತಾಡಿದ್ರು ಬಂದು, ನನಗೆ ಯಾರು 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 ಆಮೇಲೆ ಅವರೇ ಹೇಳಿದ್ರು ನನಗೆ, ನಿಮ್ಮನ್ನು ನೋಡುವಾಗ ನಮಗೆ ನಾವು ತುಂಬಾ ಹತ್ತಿರದಿಂದ ನೀವು ನಮ್ಮನ್ನು ನೋಡಿ ಮಾತಾಡಿದ್ವು ಅಂತ ನಮಗೆ ಅನಿಸಿತ್ತು, ಅದಕ್ಕೋಸ್ಕರ ಇಷ್ಟು ಮಾತಾಡಿದ್ದು. ನನಗೆ ಅಂತೂ ತುಂಬ ಖುಷಿ ಆಯ್ತು. ನಾನು ಮಾತಾಡಿದೆ. ಅವರೇನಾದ್ರೂ ವಿಡಿಯೋ ನೋಡಿದ್ರೆ ನಂಗೊಂದು ಕಮೆಂಟಲ್ಲಿ ತಿಳಿಸಿ ಆಯ್ತಾ, ಯಾಕಂದ್ರೆ ತುಂಬ ಇಷ್ಟ ನನಗೆ. ಲಾಸ್ಟಿಗೆ ಅವ್ರ ಹೆಸರು ಕೇಳೋಕ್ಕೂ ಮರ್ತೋಯ್ತು. ಆ್ಯಕ್ಚುಲಿ ಇವಳದ್ರ ಮಾತ್ರ ಮುಂಚೆ ನಂತರ ಮಾತಾಡಿದ್ರು. ನಾನು ಯಾರು ಗೊತ್ತಾಯ್ತಾ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ ನೋಡಿದಾಗುಂಟು ಯಾರನ್ನು ಗೊತ್ತಾಗ್ತಿಲ್ಲ ಅಂತೇಳಿ. ಗೊತ್ತಿಲ್ಲ ಅಂದರೆ ತಪ್ಪಾಗುತ್ತೆ. ನೋಡಿದಾಗುಂಟು ಗೊತ್ತಾಗ್ತಿಲ್ಲ ಅಂತ ನೆನಪಾಗ್ತಿಲ್ಲ ಅಂತೇಳಿ. ಆಗ ಹೇಳಿದ್ರು ಇಲ್ಲ ನಾನು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ನಿಮ್ಮ ವಿಡಿಯೋ ನೋಡ್ತಿರೋರು ಅಂತೇಳಿ. ಖುಷಿ ಆಯಿತು. ಹೌದು, ತುಂಬ ಜನ ಗುರ್ತಿಡ್ತಾರೆ, ಅದು ತುಂಬ ಖುಷಿಯ ವಿಷಯ. ಖಂಡಿತ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ, ನಮ್ಗೆ ಸಾಧ್ಯ ಆಗ್ತಿಲ್ಲ. ಒಂದು ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅದೇ ಕಾರಣ. ಇನ್ನೊಂದು ನನ್ನ ಮಗಳ ಬಿಡ್ತಾ ಇಲ್ಲ, ಈಗಲೂ ಅಷ್ಟೇ ಚೊರೆ ಮಾಡ್ತಿದ್ದಾಳೆ. ಅಂದರೆ ನಮ್ಗೆ ಏನಾಗಿದೆ ಅಂದರೆ ಮನೆ ಸಣ್ಣದುಂಟು, ಆ ಜಾಗದಲ್ಲಿ ನಮಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಅದಕ್ಕೆ ನಾವೀಗ ಹೊರಡೆ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಅವಳು ಒಳಗೆ ಹೋದ ತಕ್ಷಣ ಬೊಬ್ಬೆ ಆಗ್ತಾಳೆ. ಈಗ ಇನ್ನೊಂದು ಸಮಸ್ಯೆ ಏನಂತಂದರೆ ಇವಳು ಬರೋದು ಸಂಜೆ. ನಾವು ವಿಡಿಯೋ ಮಾಡಿದ್ರೆ ಏನು ಮಾಡಬೇಕು, ಮನೆ ಒಳಗಿದ್ದೇ ವಿಡಿಯೋ ಮಾಡ್ಬೇಕು, ಬಿಟ್ಟರೆ ಸ್ಪೆಷಲ್ ಅಂತ ಏನಿಲ್ಲ. ಸುಮ್ಮನೆ ಹೇಳಿದ್ನೇ ಹೇಳೋದು ಯಾಕೆ ಅಂತೇಳಿ ಮಾಡ್ತಾ ಇಲ್ಲ. ನಿಮಗೂ ಬೋರ್ ಆಗ್ಬೋದು, ಇವ್ರದ್ದು ಎಂತ ಯಾವಾಗಲೂ ಮನೆಯವರಿಗೆ ಮಾಡ್ತಾರೆ ಅದು ಎಂತ ನೋಡುದು ಅಂತ. ಯಾಕಂದರೆ ನಾವು ನೋಡ್ತೀವಲ್ಲ ಬೇರೆಯವ್ರ ವಿಡಿಯೋ, ಒಂದೇ ನೋಡಿ ನಮಗೂ ಬೇಜಾರು ಅನಿಸ್ತದೆ, ಎಂತ ಇವ್ರದ್ದು ಅಂತ. ಈಗಲೂ ಆಗ್ಬೋದು ಇವಾಗ ಎಂತ ಪುರಾಣ ಆಗ್ತಾ ಉಂಟು ಅಂತ. ಪುರಾಣ ಅಲ್ಲ, ಇರೋದನ್ನ ಇದ್ದ ಹಾಗೆ ಹೇಳುವಂಥದ್ದು ಅಷ್ಟೇ. ನಿಮ್ಗೆ ಅರ್ಥ ಆಗತ್ತಲ್ಲ ಅವಾಗ. ಓಕೆ, ಇನ್ನು ಮಾತಾಡ್ತಾ ಕೂತ್ರೆ ನಮ್ಮದು ತುಂಬ ಉಂಟು, ಅವಾಗ ಮಾತಾಡ್ತಾ ಹೋಗುವ. ಇಷ್ಟ ಆಗಿದ್ರೆ ಅಥವಾ ಏನಾದರೂ ನಿಮಗೆ ಹೇಳಬೇಕು ಅಂತ ಎನಿಸಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಅವಾಗ ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಮಾಡ್ತೀವಿ. ಅದಕ್ಕೆ ನಮಗೂ ಗೊತ್ತಾಗ್ತದೆ ನಮ್ದೇನು ತಪ್ಪಾಗ್ತಾ ಉಂಟು, ಇಲ್ಲ ನಾವು ಏನು ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ತಿಳಿಸಿ. ಖಂಡಿತ ವಿಡಿಯೋ ಮಾಡ್ತೀವಿ. ಅಲ್ಲಲ್ಲ, ಇನ್ನೊಂದು ಕೆಲವರು ಹೇಳಿ ನನಗೆ ತುಂಬ ಜನ ಕೇಳಿದ್ದು ಒಂದೇ, ಮಗುವಿಗೆ ಏನೆಲ್ಲ ಫುಡ್ಡು ಬೆಳಿಗ್ಗೆ ಸಂಜೆ ಕೊಡ್ತೀರಿ ವಿಡಿಯೋ ಮಾಡಿ ಅಂತ. ನನಗದು ಇಷ್ಟರವರೆಗೂ ಸಾಧ್ಯ ಆಗಲಿಲ್ಲ. ಸಾರಿ, ಎಲ್ರಿಗೂ ಸಾರಿ ಅಂತ ಕೇಳ್ತೇನೆ. ಯಾಕಂದರೆ ತುಂಬ ಜನ ಕಮೆಂಟಲ್ಲಿ ಕೇಳಿದೆ ಮಗುವಿಗೆ ಎಂತೆಲ್ಲ ಕೊಡ್ತೀರಿ ಡೈಲಿ ಫುಡ್ಡು ರೊಟೀನ್ ಹಾಕಿ ಅಂತ. ಆಗಲೇ ಇಲ್ಲ ಹಾಕ್ಲಿಕ್ಕೆ, ಅದೊಂದು ಬೇಜಾರಾಯಿತು ನನಗೆ. ಆದರೆ ನಮ್ಮ ರೆಗ್ಯುಲರ್ ಆಗಿ ವಿಡಿಯೋ ಫುಡ್ ಮೀಡಿಯಾದಲ್ಲಿ ಬರ್ತಾ ಉಂಟು, ರೆಸಿಪಿಗಳಾಗಲಿ ಅಥವಾ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋಗಳು ಬರ್ತಾ ಉಂಟು, ನೀವು ಅಲ್ಲಿ ಸಹ ನೋಡ್ಬೋದು. ಆಯಿತು, ಮತ್ತೆಂತ ಇನ್ನೇನಿಲ್ಲ. ಹಾಗೆ ಇನ್ನೊಂದು ವಿಷಯ, ನಿಮಗೆ ನಮ್ಮಿಂದ ಯಾವ ರೀತಿ ಕಂಟೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅನ್ನೋದು ನಂಗೆ ಕಮೆಂಟ್ ತಿಳಿಸಿ. ನಾವು ಅದ್ರ ಮೇಲೆ ವರ್ಕ್ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಇನ್ನು ನಾವು ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.